ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಮಾತಾಡ್ತಾ ಇರೋದು ಮೇರು ವರ್ಮ ಬಗ್ಗೆ. ಮೇರು ವರ್ಮ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಕದಂಬರ ದೇಶದಲ್ಲಿ ಆಳುವ ಮೊಟ್ಟ ಮೊದಲನೇ ರಾಜ ಮೇರು ವರ್ಮ. ಮೇರು ವರ್ಮ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಕ್ಯಾರೆಕ್ಟರ್ ತಗೊಂಡಿರೋಂಥ ತುಂಬ ಅಚ್ಚುಮೆಚ್ಚಿನ ಪ್ರೀತಿಯ ಅಪ್ಪು ಸರ್ನ ಮೇನ್ ಕ್ಯಾರೆಕ್ಟರ್ ಆಗಿ ಚೂಸ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಹಾಗಾಗಿ ದೊಡ್ಡ ಸ್ಕ್ರೀನಲ್ಲಿ ನಮಗೆ ನಮ್ಮ ಅಪ್ಪು ಸಾರು ಆಕ್ಷನ್ ಪ್ಯಾಕ್ ಮೂವಿ ಪೌರಾಣಿಕ ಬರ್ತಾ ಇದೆ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಬೇಗನೆ ಅವ್ರದ್ದು ಒಂದು ಪೌರಾಣಿಕ ಸಿನಿಮಾ ಬರಲಿ ಅಂತ, ಆದರೆ ನನಗೆ ಇವಾಗ ಫುಲ್ಫಿಲ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಈ ಸಿನಿಮಾ ಬಿಡುಗಡೆ ಆಗಲಿ ಅಂತ ನನ್ನ ಕೊನೆಗೆ ಇನ್ನೊಂದು ಫ್ಯಾಕ್ಟ್ ನಿಮಗೆ ತಿಳಿಸ್ಬೇಕಾಗಿಲ್ಲ ಅಂದರೆ, ಮಯೂರ ಸಿನಿಮಾ ಅವರ ತಂದೆ ನಟಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಸರ್, ಅದು ಕೂಡ ಬ್ಲಾಕ್ ಬಸ್ಟರ್ ಅಮೇಜಿಂಗ್